ಮಳೆಗಾಲದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದ್ರೂ ಕೂಡ ಕೆಲ ಯುವಕರು ಹಾಗೂ ಬಾಲಕರು ಜೀವದ ಹಂಗನ್ನು ತೊರೆದು ನದಿಗೆ ಜಿಗಿತಾ ಇರುವ ದೃಶ್ಯಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪಾಣೆಮಂಗಳೂರು ಹಳೆಯ ಸೇತುವೆ ಹಾಗೂ ನಂದಾವರ ಶಾರದಾ ಶಾಲೆ ಸಮೀಪ ನೆರೆ ನೀರಿನಲ್ಲಿ ಈಜ್ತಾ ಇರುವ ಮತ್ತು ಎತ್ತರದಿಂದ ನದಿಗೆ ಹಾರ್ತಾ ಇರುವ ವಿಡಿಯೋಗಳು ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸಿದೆ. ನೆರೆ ಸಂದರ್ಭ ನದಿಯಲ್ಲಿ ನೀರಿನ ಹರಿವಿಗೆ ವೇಗ ಹೆಚ್ಚುತ್ತಾ ಇರುವುದರಿಂದ ಮರದ ದಿಮ್ಮಿಗಳು, ಕೊಂಬೆಗಳು ಹಾಗೂ ಇತರ ವಸ್ತುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಬರ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ನದಿಗೆ ಜಿಗಿಯುವುದು ಅಥವಾ ಈಜಲು ಇಳಿಯುವುದು ಜೀವಕ್ಕೆ ಗಂಭೀರ ಅಪಾಯ ಉಂಟು ಮಾಡಬಹುದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ನದಿ ತೀರಕ್ಕೆ ತೆರಳದಂತೆ ಪದೇ ಪದೇ ಮನವಿಯನ್ನ ಮಾಡ್ತಾ ಇದ್ರೂ ಕೂಡ ಕೆಲವರು ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇರುವುದು ಆತಂಕಕ್ಕೆ ಕಾರಣ ಆಗಿದೆ. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿ ನೆರೆ ನೀರಿನ ಬಳಿ ಹೋಗದಂತೆ ತಿಳುವಳಿಕೆ ನೀಡುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ.